ನಾವು ಕುವೆಂಪುಗೆ ಅಪಮಾನ ಮಾಡಲು ಸಾಧ್ಯನಾ ಎಂದು ಮಾಜಿ ಸಿಎಂ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಪ್ರಶ್ನಿಸಿದ್ದಾರೆ. ತುಮಕೂರಿನಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಲು ಸರ್ಕಾರ ಒಪ್ಪಿಕೊಂಡಿದೆ. ಪಠ್ಯಪುಸ್ತಕ ವಾಪಸ್ ಪಡೆದುಕೊಳ್ಳುವಂತೆ ದೇವೇಗೌಡರ ಪತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಈ ಕುರಿತು ಮಾತನಾಡುವುದಕ್ಕೆ ಸಿಎಂ ಹಾಗೂ ಶಿಕ್ಷಣ ಸಚಿವರು ತಯಾರಾಗಿದ್ದಾರೆ. ಆದರೆ ದೇವೇಗೌಡರೇ ಮಾತನಾಡೋಕೆ ಬಾರದೆ ಮಾರ್ಗದಲ್ಲಿ ಕುಳಿತುಕೊಳ್ತೇನೆ ಅಂದ್ರೆ ಹೇಗೆ ಎಂದು ಪ್ರಶ್ನಿಸಿದರು. ಎಲ್ಲವೂ ರಾಜಕೀಯ ಪ್ರೇರಿತವಾಗಿರಬಾರದು. ಈಗಾಗಲೇ ಕೆಲವು ಬದಲಾವಣೆಗಳನ್ನ ಮಾಡಲಾಗಿದೆ. ನಾವು ಯಾವುದರಲ್ಲೂ ರಾಜಕಾರಣ ತುರುಕಿ ಬೆಳೆಯುವಂತ ಮಕ್ಕಳ ಮನಸ್ಸನ್ನ ಹಾಳು ಮಾಡಲ್ಲ. ದೇಶದ ಸಂಸ್ಕೃತಿ ಸಂಸ್ಕಾರ ಉಳಿಯಬೇಕು. ಪರದೇಶದ ಶಿಕ್ಷಣ ಪದ್ಧತಿಯಿಂದ ನಾವು ಹೊರಬರಲೇಬೇಕು. ಮೆಕಾಲೆ ಆಧಾರಿತ ಶಿಕ್ಷಣ ಪದ್ಧತಿಯನ್ನು ಭಾರತೀಯ ಶಿಕ್ಷಣ ಪದ್ಧತಿಯಾಗಿ ಬದಲಾಯಿಸಬೇಕು. ಹಾಗಂತ ನಾನು ಗುರುಕುಲ ಶಿಕ್ಷಣ ಪದ್ಧತಿ ಬೇಕು ಅಂತ ಹೇಳುತ್ತಿಲ್ಲ. ಭಾರತೀಯ ಸಂಸ್ಕೃತಿಯ ಮೂಲ ಬೇರಿನೊಂದಿಗೆ ನಮ್ಮ ಶಿಕ್ಷಣ ಪದ್ಧತಿ ಸಾಗಬೇಕು ಎಂದು ಅವರು ಹೇಳಿದರು. ನೋಡಿ, ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತೊಂದು ನಡೆದಿವೆ. ನಾನು ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕುವೆಂಪುರರ ಬಗ್ಗೆ ಅತ್ಯಂತ ಹೆಚ್ಚು ಪಠ್ಯಗಳನ್ನು ಕೊಟ್ಟವರು ನಾವು. 2 ನಾಡಗೀತೆಗಳು ಕುವೆಂಪುರವರದು, ಅದನ್ನು ನಾಡಗೀತೆಗಳಾಗಿ ಪರಿವರ್ತನೆ ಮಾಡಿದವಂತೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ. ಇವತ್ತು ನಾವೇನಾದರೂ ಅಂಥ ಸಂದರ್ಭಗಳಲ್ಲಿ ಅವರಿಗೆ ಅಪಮಾನ ಮಾಡ್ತೀವ? ಮತ್ತು ನಾವು ಇವತ್ತು ಕೂಡ ಓಪನ್ ಆಗಿದ್ದೀವಿ. ಯಾವತ್ತೂ ಕೂಡ ಯಾರು ಬಂದು ಚರ್ಚೆ ಮಾಡಿದರೂ ಆ ಚರ್ಚೆಗಳನ್ನು ಸ್ವೀಕಾರ ಮಾಡಿ ಈಗಾಗಲೇ ಒಂದು 7-8 ಐಟಮ್ಗಳನ್ನು ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಒಪ್ಪಿಕೊಂಡಿದೆ. ಆದ ಕಾರಣ ಕೇವಲ ರಾಜಕಾರಣಕ್ಕೋಸ್ಕರ ಎಲ್ಲವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಇರುವಂಥದ್ದು ಆಗಬಾರ್ದು. ನಿಜ, ಒಂದಷ್ಟು ಸಾಹಿತಿಗಳು ಅಲ್ಲಿ ಇಲ್ಲಿ ಹೇಳಿದ್ದನ್ನು ಈಗಾಗಲೇ ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಾವು ಓಪನ್ ಇದ್ದೇವೆ. ನಾವು ಯಾವುದರಲ್ಲಿ ಕೂಡ ರಾಜಕಾರಣವನ್ನು ತುರುಕಿ ಬೆಳೆಯುತ್ತಿರುವಂಥ ಮಕ್ಕಳ ತಲೆ ಹಾಳು ಮಾಡುವಂಥ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಆದರೆ ದೇಶದ ಸಂಸ್ಕೃತಿ ಸಂಸ್ಕಾರಗಳು ಇದು ಉಳಿಲೇಬೇಕು. ನಾವು ಯಾವುದೋ ವಿದೇಶಿ ರೀತಿಯ ವಿದ್ಯಾಭ್ಯಾಸದಿಂದ ಹೊರಗೆ ಬರುವಂಥ ಕೆಲಸ ಕಾರ್ಯಗಳಾಗಲೇಬೇಕು. ಮೆಕಾಲೆ ಆಧಾರಿತವಾದಂಥ ಆ ಕ್ಷೇತ್ರ ಆಗಿದ್ದದನ್ನು ನಾವು ಭಾರತೀಯ ಕ್ಷೇತ್ರವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಈ ದೇಶದ 106 ವಿಚಾರಗಳನ್ನು ಸೇರಿಸುವಂಥದ್ದನ್ನು ಮಾಡಿದ್ದೇವೆ. ಸರ್, ಗುರುಕುಲ ಪದ್ಧತಿ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಬದಲಾಗಿದೆ. ಗುರುಕುಲ ಪದ್ಧತಿಯಲ್ಲಿ ಇವತ್ತಿನ ಟೆಕ್ನಾಲಜಿಗಳಿರಲಿಲ್ಲ, ಇರುವಂಥ ಆ ಲೇಟೆಸ್ಟ್ ವಿದ್ಯಮಾನಗಳೆಲ್ಲ ಇರಲಿಲ್ಲ. ಕಾಲ ಬದಲಾಗಬೇಕು. ಆದರೆ ಆ ಬೇರುಂಟಲ್ಲ, ಅದನ್ನೇ ಕಿತ್ತು ಮರ ನಟ್ಟು ಬೆಳೆಸ್ತೀವಿ ಅಂತ ಹೇಳುವಂಥ ಭಾವನೆ ಇದೆಲ್ಲ, ಅದಕ್ಕೆ ತಿಲಾಂಜಲಿ ಹಾಕಬೇಕು. ದೇವೇಗೌಡರ ಲೆಟರು ರಾಜಕೀಯ ಪ್ರೇರಿತ? ಸರ್, ನಾನು ದೇವೇಗೌಡರ ವಿಚಾರವಾಗಿ ಅವರ ಪತ್ರವನ್ನು ನಾನೇನು ನೋಡಿಲ್ಲ. ಆದರೆ ಮುಖ್ಯಮಂತ್ರಿಗಳು ತಯಾರಿದ್ದಾರೆ ದೇವೇಗೌಡರಲ್ಲಿ ಮಾತಾಡಲಿಕ್ಕೆ. ನಮ್ಮ ಎಜುಕೇಷನ್ ಮಿನಿಸ್ಟರ್ ತಯಾರಿದ್ದಾರೆ ಮಾತಾಡಲಿಕ್ಕೆ ಬರೋದಿಲ್ಲ, ಮಾರ್ಗದಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಬೇಕು? ಅಗ್ನಿಪಥ್ ವಿರುದ್ಧ ಕಾಂಗ್ರೆಸ್ ಹೋರಾಟ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ವೇಳೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ಗೆ ಹೋರಾಟ ಮಾಡಲು ಬೇರೆ ವಿಚಾರವಿಲ್ಲ, ಹಾಗಾಗಿ ಹೋರಾಟ ಮಾಡ್ತಿದ್ದಾರೆ. ಅಗ್ನಿಪಥ್ನಲ್ಲಿ ಭಾಗಿಯಾದ ಯುವಕರಿಗೆ ಮಹೀಂದ್ರ, ಅದಾನಿ ಸೇರಿ ಖಾಸಗಿ ಕಂಪನಿಗಳು ಉದ್ಯೋಗ ಮೀಸಲಿಡ್ತೇವೆ. ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡ ತಕ್ಷಣ ಮಿಲಿಟರಿ ವ್ಯವಸ್ಥೆ ಬದಲಾಗಲ್ಲ, ಮೂಲ ವ್ಯವಸ್ಥೆ ಹಾಗೆ ಇರುತ್ತದೆ ಎಂದರು. ಇಡಿ ವಿಚಾರಣೆಗೆ ಸಂಬಂಧ ಪ್ರತಿಕ್ರಿಯಿಸಿದ ಅವರು, ಇಡಿ ಅವರು ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ಕಾಂಗ್ರೆಸ್ನವರಿಗೆ ಸಂವಿಧಾನಿಕ ಸಂಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಅವರು ಇಡಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಎಸ್ಐಟಿ ಮುಂದೆ ಹಾಜರಾಗಿದ್ದರು. ಸುಪ್ರೀಂ ಕೋರ್ಟ್ನಿಂದ ಇಂದು ಆರೋಪ ಮುಕ್ತರಾಗಿದ್ದಾರೆ ಎಂದರು. ವರದಿ ರಾಜೇಶ್ ರಂಗನಾಥ್. ಉದ್ಯೋಗಕ್ಕಾಗಿ ದೇಶದಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು. ಇವತ್ತು 60% ಹೆಚ್ಚು ಜನ 40 ವರ್ಷಕ್ಕಿಂತ ಕೆಳಗಿನವರು ಯುವಕರು ವಿದ್ಯಾವಂತರಾಗಿದ್ದಾರೆ, ಮತ್ತೊಂದೆಲ್ಲವೂ ಆಗಿದ್ದಾರೆ. ಉದ್ಯೋಗ ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಸಾಕಷ್ಟು ನಿಮ್ಮ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಉದ್ಯೋಗ ಕೊಡುವಂಥ ಬೇರೆ ಬೇರೆ ಆರ್ಥಿಕ ಸಹಕಾರಗಳನ್ನು ಕೊಡುವಂಥದ್ದು ನಾವು ಮಾಡಿದ್ದೇವೆ. ಅದು ಮುದ್ರಾ ಯೋಜನೆಯಿಂದ ಹಿಡಿದು ಸ್ಟಾರ್ಟಪ್ಪಿಂದ ಸ್ಟ್ಯಾಂಡಪ್ಪಿಂದ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಇನ್ನೂ ಕೂಡ ಒಂದಷ್ಟು ವ್ಯಕ್ತಿಗಳು ತಮ್ಮ ಕೆಲಸ ಬೇಕು ಅಂತ ಹೇಳಿದಾಗ, ಮತ್ತು ಇವತ್ತು ನೋಡಿ, ಇದಕ್ಕೆ ಮಿಲಿಟ್ರಿಗೆ ಹೋದರೆ ಡಿಸಿಪ್ಲಿನ್ ಅಂತ ಹೇಳುವಂಥದ್ದು ಬರುತ್ತೆ. ಇವತ್ತು ಎಲ್ಲ ಕಂಪನಿಗಳು ಮಹೀಂದ್ರದಿಂದ ಹಿಡಿದು ಅದಾನಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಾವು ಇಷ್ಟು % ಅಗ್ನಿಪಥದಲ್ಲಿ 4 ವರ್ಷ ಕೆಲಸ ಮಾಡಿ ಬಂದವರಿಗೆ ಮೀಸಲಿಡ್ತೇವೆ ಅಂತ ಹೇಳಿದಾಗ ಇದನ್ನು ಸ್ವಾಗತ ಮಾಡಬೇಕಾ, ಇದನ್ನು ವಿರೋಧ ಮಾಡಬೇಕಂತ ಗೊತ್ತಿಲ್ಲ. ನೋಡಿ 4 ವರ್ಷಗಳ ಕಾಲ ಅದರಲ್ಲಿ ಕೆಲಸ ಮಾಡಿದ ತಕ್ಷಣ ಅಲ್ಲಿ ಏನು ಬದಲಾವಣೆ
ಆ ಮಿಲಿಟ್ರಿಯಲ್ಲೇ ಬದಲಾವಣೆ ಆಗ್ತದೆ ಅಂತ ಅಲ್ಲ, ಆದರೆ ಅಲ್ಲಿರುವಂಥ ಶಿಸ್ತು ದೇಶದ ಯುವಕರಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ನಾವು ಕಂಡುಕೊಳ್ಬೇಕು. ಈಗ ಇಡಿ ವಿಚಾರಣೆ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಸೊ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ನನಗೆ ದೇಶದಲ್ಲಿ ಪ್ರತಿಭಟನೆ ನನಗೆ ಇಡಿಯವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಾರೋ ಅಲ್ಲ ಅಂತ ಹೇಳುವಂಥದ್ದು, ಮತ್ತು ಅವರ ಸಿಲೆಕ್ಷನ್ಸ್ ಕೂಡ ಹೆಂಗೆ ಆಗುತ್ತೆ, ಅದರಲ್ಲಿ ವಿರೋಧ ಪಕ್ಷದವರು ಒಬ್ಬ ಸದಸ್ಯ. ಆದ ಕಾರಣ ಇಡಿಯವರ ಮೇಲೇ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದರೆ ಅದು ಸರಿಯಲ್ಲ. ಈ ದೇಶದ ಸಂವಿಧಾನದಲ್ಲಿ ಒಂದಷ್ಟು ಸಂಸ್ಥೆಗಳು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, ಅದು CBI ಇರ್ಬೋದು, ಅದು ಇಡಿ ಇರ್ಬೋದು, ಇಂಥ ಒಂದು ಹಲವಾರು ಸಂಸ್ಥೆಗಳು ಇವತ್ತು ತಮ್ಮ ಇಂಡಿಪೆಂಡೆಂಟ್ ಆಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಅಷ್ಟೊಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗಿ ಮಾಡ್ತಾ ಇದ್ದಾರೆ. 2000 ಸರ್, ಯಾವುದು ಇಶ್ಯೂ ಇಲ್ಲದಾಗ ಸಿಕ್ಕಿದರಲ್ಲಿ ಈ ಭಾರಿ ದೊಡ್ಡ ಮಳೆ ಬಂದು ಇಡೀ ಯಾರನ್ನು ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಹುಲ್ಲುಗಡ್ಡೆ ಸಿಕ್ಕಿದ್ರು ಹಿಡಿಲಿಕ್ಕೆ ಪ್ರಯತ್ನ ಪಡುವಂಥದ್ದು ಕಾಂಗ್ರೆಸ್ನ ಪರಿಸ್ಥಿತಿ ಅದಾಗಿದೆ ಇವತ್ತು. 2002ರಲ್ಲಿ SIT ಅನ್ನು ಕೂಡ ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಗುಜರಾತ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಆದ್ದರಿಂದ ಹೋರಾಟ ಮಾಡಿ ಸರ್ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಅದನ್ನೆಲ್ಲ ಸುಮ್ಮನೆ ಇದ್ದು ನಾವು ಅದರ ಡಿಸಿಷನ್ಗೆ ಬದ್ಧರಾಗ್ತೇವೆ ಅಂತ ಹೇಳಿದ್ದೇವೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು, ಏನು SIT ಮಾಡಿದಂಥ ತೀರ್ಮಾನ, ಅವರು ನಿರಪರಾಧಿ, ಇದು ಯಾವುದೋ ಒಂದು ರೀತಿಯಲ್ಲಿ ಆ ರಾಜಕೀಯ ಹಿನ್ನೆಲೆಯಿಂದ ಇದಾಗಿದೆ ಅಂತ ಹೇಳುವಂಥದ್ದು ನಿನ್ನೆ ಭಾರಿ ಕ್ಲಿಯರ್ ಆಗಿ ಹೇಳಿದರು. ಮತ್ತು YV ಚಂದ್ರಚೂಡ್ ನಿನ್ನೆ ಜಡ್ಜ್ಮೆಂಟಲ್ಲಿ ಭಾರಿ ಜೋರಾಗಿ ಸ್ಟ್ರಿಕ್ಚರ್ ಪಾಸ್ ಮಾಡುವಂಥದ್ದು ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಕೂಡ ರಾಜಕೀಯವಾಗಿ ನೀವು ನೋಡುವಂಥದ್ದಿದ್ದರೆ ಸರ್ಕಾರಗಳು ಬದಲಾದಾಗ ಅಧಿಕಾರಿಗಳು ಏನು ಮಾಡಬೇಕು? ಅವರನ್ನೆಲ್ಲ ನಾವೆಲ್ಲ ಬಂಗಾಳ ಕೊಳ್ಳಿಗೋ ಅರಬ್ಬಿ ಸಮುದ್ರಕ್ಕೆ ಬಿಸಾಡಕ್ಕಾಗುತ್ತಾ? ದೇ ಆರ್ ಆಲ್ ಸೀನಿಯರ್ ಆಫೀಸರ್ಸ್. ಅದಕ್ಕೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.